ಏನೋ ಸಂತೋಷವಾಗ್ತಾ ಇದೆ. ಅರಮನೆಯಿಂದ ಬಂದೆ, ತಾಯಿ ಆಶೀರ್ವಾದವನ್ನು ಪಡೆದೆ. ಬರುವಂತಹ ದಾರಿಯಲ್ಲಿ ಮಹರ್ಷಿಗಳವರ ದರ್ಶನವಾಯಿತು. ಅವರಿಂದಲೇ ಹೇಳಿ ಕೊಟ್ಟಿರುವಂತಹ ಮಂತ್ರ ಅದನ್ನು ಉಚ್ಚರಿಸಬೇಕೆನ್ನುವಂತಹ ಮನಸ್ಸು ಕಾಯುತ್ತಾ ಇದೆ. ಆದರೆ ಮಾಡುವಂತಹ ತಪಸ್ಸಿನಲ್ಲಿ ಯಾವಾಗಲೂ ಶುದ್ಧ ಇರಬೇಕಂತೆ. ಅದಕ್ಕಾಗಿ ಕಾಣುತ್ತಿರುವಂತಹ ನದಿಯಲ್ಲಿ ಸ್ನಾನ ಮಾಡಿದ್ದೇನೆ, ಮಧುವನಕ್ಕೆ ತಲುಪಿದ್ದೇನೆ. ದೂರದಲ್ಲಿ ಒಂದು ಬಂಡೆ ಕಾಣ್ತಾ ಇದೆ. ಆ ಬಂಡೆಯ ಮೇಲೆ ಕುಳಿತು ಭಗವಂತನನ್ನೇ ನಾಮಸ್ಮರಣೆಯನ್ನು ಮಾಡುತ್ತಾ ಆತನ ಕುರಿತು ತಪಸ್ಸನ್ನು ಆಚರಿಸ್ತೇನೆ.